ಮೀನುಗಾರರ ನಾಪತ್ತೆ ಪ್ರಕರಣದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಮಹತ್ವದ ಸಮಾಲೋಚನಾ ಸಭೆ ನಡೆಸಿದರು. ಜಿಲ್ಲೆಯ ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು, ಕೋಸ್ಟ್ ಗಾರ್ಡ್ ಅಧಿಕಾರಿಗಳು, ಮೀನುಗಾರ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಮಲ್ಪೆ ಬಂದರಿನಿಂದ ತೆರಳಿದ 7 ಮೀನುಗಾರರು ನಾಪತ್ತೆಯಾಗಿರುವ ಬಗ್ಗೆ ಸಮಾಲೋಚನೆ ನಡೆಸಲು ಈ ಸಭೆ ನಿಗದಿಯಾಗಿತ್ತು. ಡಿಸೆಂಬರ್ ತಿಂಗಳ 13ನೇ ತಾರೀಕಿಗೆ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆಯಾಗಿ ಇವತ್ತಿಗೆ 22 ದಿನಗಳೇ ಕಳೆದಿವೆ. ಬೋಟ್ನಲ್ಲಿದ್ದ 7 ಮೀನುಗಾರರ ಕುಟುಂಬ ಕಂಗಾಲಾಗಿದೆ. ಈ ಸಂಬಂಧ ಕೋಸ್ಟ್ ಗಾರ್ಡ್ ಎಷ್ಟೇ ಶೋಧ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಇವತ್ತಿನ ಸಭೆಯ ಉದ್ದೇಶವೂ ಅದೇ ಆಗಿತ್ತು. ಈ ತನಕ ಕೋಸ್ಟ್ ಗಾರ್ಡ್ ಮತ್ತು ನೌಕಾಸೇನೆ ಯಾವ ರೀತಿಯ ಶೋಧ ಕಾರ್ಯಾಚರಣೆ ನಡೆಸಿದೆ ಎಂಬ ಬಗ್ಗೆಯೂ ಸಭೆಯಲ್ಲಿ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಲಾಯಿತು. ಇನ್ನಷ್ಟು ಪರಿಣಾಮಕಾರಿಯಾಗಿ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು ಎಂದು ಮೀನುಗಾರರು ಗೃಹ ಸಚಿವರ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದರು. ಕೊನೆಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೀನುಗಾರರ ಶೋಧಕ್ಕೆ ಗರಿಷ್ಠ ಪ್ರಯತ್ನ ನಡೆಸುತ್ತಿದೆ. ಅವರೆಲ್ಲ ಸುರಕ್ಷಿತವಾಗಿ ವಾಪಸ್ಸು ಬರಬೇಕು ಎಂಬುದೇ ನಮ್ಮೆಲ್ಲರ ಬಯಕೆಯಾಗಿದೆ. ಈ ಸಂಬಂಧ ಮಹಾರಾಷ್ಟ್ರದ ಗೃಹ ಸಚಿವರ ಜೊತೆ ಶೀಘ್ರ ಸಭೆ ಕರೆಯುತ್ತೇವೆ. ನಮಗೆ ಮೀನುಗಾರರ ಜೀವ ಮುಖ್ಯ. ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. 2 ಸರ್ಕಾರ ಇನ್ನಷ್ಟು ಪ್ರಯತ್ನ ನಡೆಸಿ ಮೀನುಗಾರರ ಇರುವಿಕೆಯನ್ನ ಪತ್ತೆ ಹಚ್ಚಲಿದೆ ಎಂದರು. ಏನು ಉಡುಪಿಯಲ್ಲಿ ನಮ್ಮ 8 ಜನ ಮೀನುಗಾರರು ಮೀನುಗಾರಿಕೆಗೆ ಹೋದ್ಮೇಲೆ ಇವತ್ತೊಂದು ದಿವಸ ನಾಪತ್ತೆ ಆಗಿದ್ದಾರೆ. ಸುಮಾರು 22 ದಿವಸಗಳು ಇವತ್ತು ಕಳೆದಿವೆ. ಕುಟುಂಬಗಳು ವಿಶೇಷವಾಗಿ ಭಾಳಷ್ಟು ಆತಂಕದಲ್ಲಿದ್ದಾರೆ. ಜನತೆಯೂ ಕೂಡ ಭಾಳ ಆತಂಕದಲ್ಲಿದ್ದಾರೆ. ಮೀನುಗಾರರು ಕೂಡ ಭಾಳ ಆತಂಕದಲ್ಲಿದ್ದಾರೆ. ಅದಕ್ಕೆ ನಾನು ಈಗ ಇಲ್ಲಿ ಬಂದು ಈಗಾಗಲೇ ನಾನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗಲ್ಲಿ ಚರ್ಚೆನೆಲ್ಲ ಕೂಡ ಮಾಡಿದ್ದೀವಿ. ಇಲ್ಲಿ ಈಗ SP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ಆದಮೇಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳ, ಮಾಜಿ ಶಾಸಕರ ಮತ್ತು ಗಣ್ಯರ ಸಂಘ ಸಂಸ್ಥೆಗಳ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾವು ಆ ಕುಟುಂಬದ ಸದಸ್ಯರನ್ನ ಭೇಟಿಯಾಗಲಿಕ್ಕೆ ನಾನು ಮಲ್ಪೆಗೆ ಹೋಗ್ತಾ ಇದ್ದೀನಿ.